ಯಕ್ಷಗಾನ ಸ್ಪರ್ಧೆಯ ಬಡಗುತಿಟ್ಟಿನ ವಿಭಾಗದ ಪ್ರದರ್ಶನ ನಡೆಯಲಿಕ್ಕಿದೆ. ತಂಡದ ಹೆಸರು ಯಕ್ಷ ನುಡಿಸಿರಿ ಬಳಗ, ರಿಜಿಸ್ಟರ್ಡ್ ಸಿದ್ದಾಪುರ. ತಂಡದ ನಿರ್ದೇಶಕರು ಶ್ರೀ ನರಸಿಂಹ ತುಂಗ. ತಂಡದ ಸಂಯೋಜಕರು ಶ್ರೀ ಡಾಕ್ಟರ್ ಜಗದೀಶ್ ಶೆಟ್ಟಿ ಸಿದ್ದಾಪುರ. ಇವರು ಪ್ರದರ್ಶಿಸುವಂತಹ ಪ್ರಸಂಗ ಗಂಡುಗಲಿ ಘಟೋತ್ಕಜ, ಕವಿ ಬೊಟ್ಟಿಕೆರೆ ಪುರುಷೋತ್ತಮ ಪುಂಜರು. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಸುರೇಶ್ ಶೆಟ್ಟಿ ಶಂಕರನಾರಾಯಣ, ಮದ್ದಳೆಯಲ್ಲಿ ಶ್ರೀ ರಾಘವೇಂದ್ರ ಹೆಗಡೆ ಯಲ್ಲಾಪುರ, ಚಂಡೆಯಲ್ಲಿ ಶ್ರೀ ರಾಧಾಕೃಷ್ಣ ಕುಂಜತಾಯ ಹನ್ಕಿ. ಇದು ಬಡಗುತಿಟ್ಟಿನ ಯಕ್ಷಗಾನ ಸ್ಪರ್ಧೆಯ ವಿಭಾಗ. ಯಕ್ಷ ನುಡಿಸಿರಿ ಬಳಗ, ರಿಜಿಸ್ಟರ್ಡ್ ಸಿದ್ದಾಪುರ. ತಮ್ಮ ಸಮಯ ಈಗ ಆರಂಭ. ಅರರೆ ನಿರ್ಣಯ ಮಹಿಮೆಯನು ಪಗಳಲಳವಲ್ಲ ಧರಣಿಯನು ಪುತ್ತಿರ್ತ ಭಾಷೆ ಜಗರಿನು ಹರನ ಸುಕುಮಾರ ಸಗದಾಗಮಕ್ಕೆ ಸಾಕಾರ ಧರೆಯುಳು ವಿಶೇಷ ಮದಮೂಲ ವಿಘ್ನೇಶ ದೇವ ಜಗದೀಶ ಮುದದೆ ಕೊಳ್ಳಾಡು ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರೋದಿ ಅಮರರಿಂಗರಿಗೆ ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಳಿಯವರ ಒಂದು ಬೆಳವೆ ನಿಕತಾಮೃತ ಚಂದ್ರವಂಶದ ಅರಸ ಮಕ್ಕಳು ನಾವು. ಪಾಂಡುವಿನ ಕ್ಷೇತ್ರಜರಾಗಿ ಅರಮನೆಯ ಸಕಲ ಸುಖೋಪಭೋಗವನ್ನು ಅನುಭವಿಸುತ್ತಿರುವ ಕಾಲಕ್ಕೆ ಅಜ್ಜಯನಾಗಿರುವ ಭೀಷ್ಮಾಚಾರ್ಯರಿಂದಲೇ
ಆಣತಿ ಆಯ್ತಲ್ಲ. ವರ್ಣಾವತ್ತವನ್ನು ಕೇಂದ್ರವಾಗಿರಿಸಿಕೊಂಡು ತಲೆಯ ಅರ್ಧ ಭಾಗವನ್ನು ಪಾಂಡವರಾದ ನಾವು ಆಳಬೇಕತ್ತೆ. ಹಾಗಾಗಿ ಇನ್ನು ತಡ ಮಾಡುವಾಗಿಲ್ಲ. ಇನ್ನು ನಮ್ಮ ಪ್ರಯಾಣ ವರ್ಣಾವತ್ತದತ್ತ. ಸಾಗುವವರಿಗೆ ದೈವವು ಒದಗಿ ಬರುತ್ತದೆ ಎಂಬುದು ಅರಗಿನ ಮನೆಯ ಪ್ರಕರಣದಿಂದ ಸಾಬೀತಾಯಿತು. ಒಂದು ಜೀವಂತ ಶವವಾಗಬೇಕಿದ್ದ ನಾವುಗಳು ಶ್ರೀಹರಿಯ ಕೃಪಾ ಕಟಾಕ್ಷದಿಂದ ಬದುಕಿ ಉಳಿದೆವು. ಹಾಗೆ ವನಾಭಿಮುಖರಾಗಿ ಬರುವ ಕಾಲಕ್ಕೆ ದೈತ್ಯನಾದಂತಹ ಹಿಡಿಂಬಾಸುರನ ಉಪಟಳ ಅವನನ್ನು ಭೀಮಸೇನನೇ ಸಂಹರಿಸಿದ್ದಾನೆ. ಹಾಗೂ ಭೀಮನಲ್ಲಿ ಅನುರುಕ್ತಳಾದ ಆತನ ನಂಗಿ ಹಿಡಿಮೆಯೊಂದಿಗೆ ಭೀಮನ ವಿವಾಹವು ಸಂಪನ್ನಗೊಂಡಿದೆ. ಅದಕ್ಕಾಗಿ ಭೀಮಸೇನ ನಡಗೂಡುತ್ತಿಲ್ಲಿ ಪೂರಿ ಸಂತಸದಿಂದ ಕನಗಳ ಉತ್ತರಿಸಿ ಸೇರಬೇಕಿಲ್ಲೊಂದು ಪುರವ ತೋರ್ದಂಡೆಯಲ್ಲಿ ವಿಕ್ಷೇಪವಾದ ಆ ನಿನ್ನ ಬಲ ಮತ್ತು ಸದಾ ಪುಟಿದೇಳುವ ಉತ್ಸಾಹವನ್ನು ಕಂಡು ನನ್ನ ಮನಸ್ಸು ತುಂಬಿತು ಮಗು. ಈಗ ತಾನೇ ಮದುವೆಯಾಗಿದ್ದಿ ನೀನು. ಒಂದಷ್ಟು ಕಾಲ ಹಿಡಿಂಬಿಯೊಂದಿಗೆ ಇಲ್ಲಿಯ ಕಾಲ ಕಳೆ ಮತ್ತೆ ನಾವೆಲ್ಲರೂ ಒಂದಾಗಿ ಬೇರೆ ಪುರವನ್ನು ಸೇರಿಕೊಳ್ಳೋಣ. ಇಂದು ಕೆಲ ದಿನ ಕಳೆಯಲವರಿಗೆ ಸಂತಸದ ದಿನ ಬಂದು ಭೀಮನ ಗಾಂಧಿ ಕುದಿಸಿದ ಸುತನು ಸದ್ಯೋಜಾತನೆನಿಸಿ ತರಳಗಡೋದ್ಗಜನ ಇದರಲು ತಲೆ ಎಂಬುದು ಕರಿಯ ಮಡಕೇದರನಾಗಿರುವಂತ ಕಾರಣಕ್ಕಾಗಿ ರಥೋತ್ಕಜ ಎನ್ನುವ ಹಾಗೆ ನನಗೆ ಹೆಸರನ್ನಿಟ್ಟರು. ತಾಯಿಯೊಂದಿಗೆ ಸಂತೋಷದಿಂದ ಇರುವಂತ ಹೊತ್ತಿನಲ್ಲಿ ಸುವಾರ್ತೆಯೊಂದು ಬಂದು ಕೇಳಿಸಿತಲ್ಲ, ಪಾಂಡವರಿಗೆ ಅರ್ಧ ರಾಜ್ಯ ಲಭಿಸಿ ಇಂದ್ರಪ್ರಸ್ಥದಲ್ಲಿ ವಾಸವಾಗಿದ್ದಾರೆ ಎನ್ನುವ ಹಾಗೆ ತಂದೆಯನ್ನು ಕಾಣುವಂತ ತವಕದಿಂದಾಗಿ ನೇರವಾಗಿ ತಂದೆಯವರಿಗಾಗಿ ಬಂದಂತಹ ನಾನು ಬೇಕಾದಂತ ವಿದ್ಯೆಗಳನ್ನ ಕಲಿತುಕೊಂಡೆ. ಮಾವನಲ್ಲಿಗಾಗಿ ಹೋದೆ. ಅವರಿಂದಲೂ ಬೇಕಾದಂತ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡೆ. ನಂತರ ಮಾವನೇ ಆಡಿದಂತಹ ಮಾತು ಪ್ರಾಜ್ಯೋತಿಷ್ಯಪುರಕ್ಕೆ ತರಳುವ ತನ್ಮೂಲಕವಾಗಿ ಮುರಾಸುರ ಕೋರಿಯಾದಂತಹ ಕಾಮಕಟಂಕಟಿಯನ್ನು ನೀ ಮದುವೆ ಆಗುವು ಎನ್ನುವ ಹಾಗೆ ಅವರ ಹೇಳಿದ ರೀತಿಯಲ್ಲಿಯೇ ಅವರೇ ನೀಡಿದಂತಹ 8 ಚಕ್ರದ ರಥವನ್ನ ಅಡರಿಕೊಂಡವನಾಗಿದ್ದೇನೆ. ಪೌಲಸ್ತ್ರ ಎನ್ನುವಂತ ಧನವನ್ನು ಬಿಡಿದಿದ್ದೇನೆ. ಹೋಗುವ ಪರಿ ಹೇಗೆ ನೋಡು, ಒಂದು ಹೆಜ್ಜೆ ಮುಂದಿಟ್ಟಿ ಅಂತಾದ್ರೆ ಇನ್ನು ಕಾಲ್ ಕೊಡ್ತೇ ಬಿಡ್ತೇನೆ. ಈಗ ಕಾಲನ್ನ ನಾನು ಹೇಳಿದ್ದೆ ಅಂತ ನಾನೆಂತ ಹುಚ್ಚನ? ನಾನು ಒಂದು
ಒಂದು ಹೆಜ್ಜೆ ಇಟ್ಟರೆ ಮಾತ್ರ ಕಡಿತೇನೆ ಅಂತ ಹೇಳಿ 3 ಇಟ್ಟಿಯಲ್ಲ. ಹಾಗಾಗಿ ನೀನು ಬಂದವ ನೀನಾರು? ನಾರುವುದು ನಾನಲ್ಲ, ನೀನೇನು ಅರ್ಥ ಆಗ್ತದೆ? ಅದೆಲ್ಲ ನೀನು ಆರು ನಾನಾರು ಎನ್ನುವ ಹಾಗೆ ಹೇಳ್ತಾ ಇದ್ದೀಯ. ಕಲಿಗಟೋತ್ಕಜ ಎನ್ನುವ ಹಾಗೆ. ಓ ಗಟ್ಟದ ಗುಜ್ಜವ ಅದಲ್ವಾ? ರಕ್ಕಸ ಕುಲ ತಿಲಕ. ರಕ್ಕಸ ಕುಲ ಚಿಲಿಕ ಬಾಯಿಗೆ ಅದನ್ನೇ ಹಾಕಬೇಕು. ಅಲ್ಲ ನಾನು ಯಾರೇ ಆಗಿರ್ಲಿ ಒಂದೊಂದು ಕಾರಣ ಇಷ್ಟೇ, ನಿಮ್ಮ ಅಮ್ಮ ನನ್ನ ಮದುವೆ ಆಗ್ಬೇಕು ನೋಡಿ. ನನ್ನಮ್ಮ? ಯಾವಮ್ಮ? ನನ್ನ ಅಮ್ಮ ನನ್ನ ಅಪ್ಪ ಆಗಿ ಆಯ್ತಲ್ಲ, ಇನ್ನು ನೀನೆಂತ? ಈಗಾಗಲೇ ಉತ್ಪನ್ನವನ್ನ ನೀಡಿ ಸಾಕಿದಾತ ಇದ್ದಾವಲ್ಲ. ಓಹೋ, ಕಾಮಗಡಗಡೆ ಅಮ್ಮನವರ ಆಕೆಯನ್ನೇ ಮದುವೆ ಆಗಲು ಸುಖವಾಗಿ ಬಂದವನಾಯ್ತೆ. ಒಂದು ವಿಷಯ ಕೇಳು, ಏನದು? ಅವರನ್ನು ಅಷ್ಟು ಮದುವೆ ಆಗ್ಬೇಕಂತ ಆದ್ರೆ ಅಷ್ಟು ಸುಲಭವ? ಕುಟುಂಬ ಅಂತ ತಿಂದಾಗೆಯ ಕಷ್ಟ ಅಷ್ಟು ಸುಲಭ ಇಲ್ಲ. 2 ಪಂಥ ಉಂಟು. ಒಂದು ಯುದ್ಧದಲ್ಲಿ ಅವರನ್ನು ಗೆಲ್ಲಬೇಕು, ಮತ್ತೊಂದು ಅವರಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಗೆಲ್ಲಬೇಕು. ಹೌದಾ? ಪರಾಕ್ರಮ ನೋಡ್ತೀಯ ಹಾಗಂತಾದ್ರೆ? ಪರಾಕ್ರಮ ಜೀವ ಬಿಡ್ತಾ ಇದ್ದೆ. ಅದೆಲ್ಲ ನನ್ನ ಜೀವ ಬಿಡುವಂತೆ ಬಿಟ್ಟಿದ್ದೇನೆ ಹೇಳು. ಅಂದ್ರೆ ಮಧ್ಯದಲ್ಲಿ ತಡಿತಾ ಇದ್ದೀರಲ್ಲ, ಒಂದು ಕದನ ವಿರಾಮವನ್ನು ಹಾಕುವ ನಾವು. ಕದನ ವಿರಾಮ ಕೊಟ್ಟರೆ ಸರಿ, ಕೊಟ್ಟ ಬಳಿಕೆಯಲ್ಲಿ ಆದ್ರೂ ಅಧಿಕ ಪ್ರಸಂಗ ಮಾಡಿದ್ರೆ ಸುಮ್ಮನಿರುವರು ನಾವಲ್ಲ ನೋಡಿ. ನಾವ ಪಾಪಿಗಳು. ಹೌದೌದು, ಅವರ ಸಾಲಿಗೆ ನಾವು ಸೇರುವುದಿಲ್ಲ. ನೋಡು, ಯುದ್ಧ ಮಾಡಿ ಆಯ್ತಲ್ವಾ, ನನ್ನನ್ನು ನೆಲಕ್ಕೆ ಹಾಕಿದಿ. ಹಾಗಂತ ತಡ ಮಾಡುವುದಲ್ಲ, ನೀ ಹಿಂದೆ ನಡಿ ಹೋಗುವ. ಹಾಗೆ ಹರಿನಲೋಚನೆ ಕಳ ಮುರಸುತ್ತೆ ಮುದದಿ ಕರಿಗೋಬಿನಿಯು ಚೆಲ್ವ ಮೌರಿ ಸಂತಸದೆ, ಕರಿಗೋಬನೆಯು ಚೆಲ್ವ ಮೌರಿ ಸಂತಸದೆ. ಇದು ನನ್ನ ಅಂಕಿತ ನಾಮವಾದರೂ ಲೋಕ ನನ್ನನ್ನು ಗುರುತಿಸಿದ್ದು ಮುರಾಸುರನ ಕುವರಿಯಾದಂತಹ ಮೌರ್ವಿ ಎನ್ನುವ ಹಾಗೆ. ಪ್ರಾಯ ಪ್ರಬುದ್ಧೆಯಾದಂತಹ ನನಗೆ ಮದುವೆ ಮಾಡಿಸಬೇಕು ಎನ್ನುವುದು ವರ್ತಮಾನ ಕಾಲದಲ್ಲಿ ಪುರವನ್ನ ಆಳುತ್ತಿರುವಂತಹ ನನ್ನಣ್ಣ ಭಗದತ್ತನ ಆಸೆ. ಅವನ ಆಸೆಗೆ ಭಂಗ ತಾರದೆ ಒಂದು ಷರತ್ತನ್ನ ಹಾಕಿ ಮದುವೆಗೆ ಒಪ್ಪಿಗೆಯನ್ನ ನೀಡಿದ್ದೇನೆ. ಒಗಟ ಬಿಡಿಸುತ್ತ ರಣದ ಜಯಿಸುವ ವಿಗಡ ವಿಕ್ರಮಿಯನ್ನು ವರಿಸುತ್ತೇನೆ ಎನ್ನುವ ಹಾಗೆ. ಹಲವು ಅರಸು ಮಕ್ಕಳು ನನ್ನ ಪಂಥವನ್ನ ಗೆಲ್ಲಲಾಗದೆ ಬರಿಗೈಯಲ್ಲಿ ಹೊರಟು ಹೋಗಿದ್ದಾರೆ. ಹೀಗೆ ಆಡಿಕೊಳ್ಳುವ ಕಾಲಕ್ಕೆ ಅಣ್ಣನೇ ಹೇಳಿ ಕಳುಹಿಸಿದನಲ್ಲ, ಯಾರೋ ಭೀಮನಂದನಂತೆ ಭೂಮಗಾತ್ರನಂತೆ ನನ್ನನ್ನ ಕಾಮಿಸ ಬಂದಿಹನಂತೆ. ನೋಡುವ, ಅವನು ಉಳಿದವರ ಹಾಗೆಯೋ ಅಥವಾ ಅವನಲ್ಲೇನಾದ್ರೂ ವಿಶೇಷತೆ ಉಂಟೋ ಎನ್ನುವುದನ್ನ ತರ್ಕ ಮಂಟಪದಲ್ಲಿ ನೋಡ್ತೇನೆ. ಮೌರ್ವಿಯಲ್ಲಿ ವಾದವನ್ನು ನಡೆಸಿದಾಗ ವಾದದ ಮುಖೇನವಾಗಿ ಸೋತವಳು ಅವಳಿದ್ದಾಳೆ. ಅಷ್ಟಕ್ಕೆ ಸಾಲುವುದಿಲ್ಲ ಎನ್ನುವಂತ ಕಾರಣಕ್ಕಾಗಿ ಗಂಡುದುಗೆಯನ್ನು ತೊಟ್ಟು ಯುದ್ಧಕ್ಕೆ ಸಿದ್ಧರಾಗಿ ಬರ್ತೇನೆ ಎನ್ನುವ ಹೇಳಿ ಹೋದವಳಿದ್ದಾಳೆ. ನನ್ನೊಡನೆ ಯುದ್ಧಕ್ಕೆ ಬರ್ತಾಳೆ ಅಂತಾದ್ರೆ ನಾ ಕಲಿತಂತ ಯುದ್ಧಗಳಾದ್ರೆ ಹೇಗೆ ಎಂತದ್ದು ಎನ್ನುವ ಹಾಗೆ ಅವಳು ತಿಳಿದುಕೊಂಡಿದ್ದಾಳ? ಇಲ್ಲವೇ ಇಲ್ಲ. ತಂದೆಯಾದಂತಹ ಭೀಮಸೇನನಿಂದ ಈಗಾಗಲೇ ಗದಾಯುದ್ಧವನ್ನು ಕಲಿತವನಾಗಿದ್ದೇನೆ. ಕಿರಿಯ ತಂದೆಯಾದಂತಹ ಪಾರ್ಥನಿಂದ ಧನುರ್ವಿದ್ಯೆಯನ್ನ, ದೊಡ್ಡಪ್ಪರಾದಂತಹ ಧರ್ಮಜರಿಂದ ಧರ್ಮ ಸೂಕ್ಷ್ಮತೆಗಳನ್ನೆಲ್ಲ ತಿಳಿದುಕೊಂಡಿದ್ದೇನೆ. ಆಕೆ ಬರ್ತಾಳೆ ಅಂತಾದ್ರೆ ತಡೆಯುವ ನಾನು ಅಲ್ವೇ ಅಲ್ಲ. ಬಂದದ್ದೇ ಹೋದಂತಾದ್ರೆ ಬವರವನ್ನು ಕೊಡುವುದಕ್ಕಾಗಿ ಸಿದ್ಧರಾಗಿಯೇ ಇದ್ದವ. ಬಂದದ್ದೇ ಹೋದಂತಾದ್ರೆ ಸೋದನೆಲವ ನಿನ್ನ ಜಾಳಿಗೆ ಮಾತಿನಲ್ಲಿ ಗೆಲಿದೆಯಾದರೆ ಮಾತಿನಲ್ಲಿ ಮಾತಿನಲ್ಲಿ ಗೆಲಿದೆಯಾದರೆ
ನಿನ್ನೊಡನೆ ಭೀತಿ ತೋರೆದೀಗ ಭೀತಿ ತೋರೆದೀಗೆಲ್ಲೊಡನೆ ಹೋರಾಟ 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 ನಡೆಸೋ ಭೀತಿ ತೋರೆದೀಗೆಲ್ಲೊಡನೆ ಹೋರಾಟ ನಡೆಸು ಮೆಚ್ಚಿದ್ದೇನಯ್ಯ. ಯಾಕೆ? ನನ್ನನ್ನ ಸಿದ್ಧಪಡಿಸಿದಂತಹ ತರ್ಕ ಮಂಟಪದಲ್ಲಿ ನೀ ತೋರಿದ ಮಾತಿನ ಜಾಣ್ಮೆಗೆ ನಾನು ಸೋತಿದ್ದೇನಯ್ಯ. ಓಹೋ, ಆದರೆ ಏನು? ಇಷ್ಟಕ್ಕೆ ಸುಮ್ಮನಿರ್ತೇನೆ ಮತ್ತೆ ಎನ್ನುವ ಹಾಗೆ ನೀನು ಭಾವಿಸುವ ಹಾಗಿಲ್ಲ. ಅಂದ್ರೆ ತರ್ಕವೆನ್ನುವ ಶಾಸ್ತ್ರಕ್ಕೆ ಸೋತಿರಬಹುದು, ಹಾ, ಹಾ. ಆದರೆ ನಾನು ಹಿಡಿದಂತಹ ಈ ಶಸ್ತ್ರಕ್ಕೆ ನಿನ್ನಲ್ಲಿ ಉತ್ತರ ಉಂಟು. ದುರ ಸಮರ್ಥ ನೀನು ಹೌದು ಅಂತಾದ್ರೆ ಮಾಡುವ ಹೋರಾಟದಲ್ಲಿ ನನ್ನನ್ನು ಜಯಿಸು. ನಾರಿ ಬೊಳೆರೆ ಸವಾಸೋ ನಾರಿ ಬೊಳೆರೆ ಶವಾಸೋ ನಾರಿ ನಿನ್ನಯ ಶೌರ್ಯ ಇಳೆಯೊಳಗಾರೋ ಸರಿ ನಿನ್ನಯ ಶೌರ್ಯ 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 ಇಳೆಯೊಳಗಾರೋ ಸರಿ ಕಲಹದಿ ಹಲವರ ಗೆಲಿದೆಯ ಅಮ್ಮನು ಕಲಹದಿ ಕಲಹದಿ ಹಲವರ ಗೆಲಿದೆಯ ಅಮ್ಮನು ಅಳಿಸುವೆ ನೀ ನಾರೇ ಕಲಹದಿ ಹಲವರ ಗೆಲಿದೆಯ ಅಮ್ಮನು ಅಳಿಸುವೆ ನೀನಾರೆ ಬೊಳೆರೆ ಶಬಾಸೋ ನಾರಿ ಬಳಿರೆ 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 ಶಹಬಾಷ್. ಯಾಕೆ ಗೊತ್ತುಂಟ ಈ ಮೆಚ್ಚುಗೆ? ಯಾಕೆ? ಇಲ್ಲಿವರೆಗೆ ಬಂದಂತಹ ಅರಸು ಮಕ್ಕಳನ್ನೆಲ್ಲ ಹಾ ಮಾಡುವಂತ ವಾದದ ಮುಖೇನವಾಗಿಯೋ ಬವರದ ಮುಖೇನವಾಗಿಯೋ ಹಾ ಸೋಲಿಸಿದವನು ನೀನಿದ್ದೀಯ. ಆದರೆ ಏನು? ಈ ಮೆಚ್ಚುಗೆ ಕೊಟ್ಟದ್ದು ಇದೇ ಕಾರಣಕ್ಕಾಗಿ. ಯಾಕಾಗಿ? ನೀ ಅವರನ್ನೆಲ್ಲ ಗೆದ್ದಿದ್ದೀ ಇರುವಂತ ಕಾರಣಕ್ಕೆ. ಬಂದವ ಸಾಮಾನ್ಯವೇನು ಹಾಕ್ತೀವಿ ಬೇಡ, ಯಾರು? ಕಲಿ ಘಟೋದ್ವಿಜನಾಗಿದ್ದೇನೆ. ಹಾ ನನ್ನ ಪರಾಕ್ರಮ ಏನು ನೋಡಬೇಕು ಅಂತ ಆದ್ರೆ ಹಾ. ಇದೋ ಪರೀಕ್ಷಿಸು. ಜೋಡಲಿ ಮೋದಿಲಿ ವಿದೋ ಹಿತ್ತೋನೆ ತಾಗಡ್ತಗ ಹಿತ್ತೋನೆ ತಾಗಡ್ತಗ ಹಿತ್ತೋನೆ ಕಡ್ಕತ್ರ ದಿನ ತಾನೆ ತತ್ತನೆ ಸೈತಾನೆ ತಾಗಡ್ಕ ತಾಗಡ್ತ ದಿನ ಕತ್ತಾದೆ ತತ್ತನೆ ಸೈತಾನೆ ತಾಗಡ್ಕ ತಾಗಡ್ತ ದಿನ ತಾನೆ ತತ್ತನೆ ಸೈತಾನೆ ತಾಗಡ್ಕ ತಾಗಡ್ತ ದಿನ ಕತ್ತಾದೆ ತತ್ತನೆ ಸೈತಾನೆ ಸೈತಾನೆ
ಶಿವಲಗ್ನದಲ್ಲಿ ಮುರಾಸುನ ಕುವರಿಯಾದಂಥ ಕಾಮಕಟಂಕಟೆಯನ್ನು ವರಿಸಿದ್ದೇನೆ. ಅವಳಿಂದ ಬರ್ಬರಿಕ, ಅಂಜನಾ ಪರ್ವ, ಮೇಘನಾದ ಎಂಬುವ 3 ಪುತ್ರ ರತ್ನಗಳನ್ನ ಪಡೆದಿದ್ದೇನೆ. ಮಡದಿ ಮಕ್ಕಳೊಂದಿಗೆ ಸಂತಸದ ಕಾಲವನ್ನು ಕಳೆಯುವ ಹೊತ್ತಿನಲ್ಲಿ ಏನಿದು ಚಿಕ್ಕಪ್ಪನವರಾದ ಸಾದೇವರು ನೆನಪಿಸಿಕೊಂಡ ಹಾಗೆ ವೆದ್ದೆ ಹೋಗ್ತಾ ಇದೆಯಲ್ಲ, ತಡ ಮಾಡುವುದಿಲ್ಲ, ನೇರವಾಗಿ ಅಲ್ಲಿ ಹೋಗ್ತೇವೆ. ಚಿಕ್ಕಪ್ಪ, ಒಮ್ಮೆ ನಮ್ಮಲ್ಲಿ ನನ್ನನ್ನು ನೆನಪಿಸಿಕೊಂಡಿದ್ದೀರಲ್ಲ, ನೆನಪಿಸಿಕೊಂಡ ಕಾರಣ ಮಗು ನಿನಗೆ ತಿಳಿದಿರಬಹುದು. ನಮ್ಮಯ್ಯನವರಾದಂತಹ ಪಾಂಡು ಚಕ್ರವರ್ತಿಯ ಆತ್ಮ ಸದ್ಗತಿಗಾಗಿ ರಾಜಸೂಯ ಯಾಗವನ್ನು ನಾವು ಕೈಗೊಂಡಿದ್ದೆವು. ಯಾಗದ ಭಾಗವಾಗಿ ಕಪ್ಪವನ್ನು ಸಂಗ್ರಹಿಸುತ್ತಾ ದಕ್ಷಿಣಾಭಿಮುಖವಾಗಿ ಹೊರಟು ಬಂದವರು ನಾವು. ನಮ್ಮ ಸಾಮಾಂತ ಮಾಂಡಲಿಕ ಅರಸು ಮಕ್ಕಳೆಲ್ಲ ನಮ್ಮ ದೊರೆತನವನ್ನು ಒಪ್ಪಿ ಕಪ್ಪವನ್ನು ನೀಡಿದ್ದಾರೆ. ಒಪ್ಪದ ಮಣಿಪುರದ ರಸ ಚಿತ್ರವಾಹನನ ಮೊಮ್ಮಗ ಬಬ್ರುವಾಹನ ಮೊದಲು ನಿರಾಕರಿಸಿದರು, ನಂತರ ನಿಜ ಸ್ಥಿತಿಯನ್ನು ಅರಿತು ಕಪ್ಪವನ್ನಿತ್ತು ಸಹಕರಿಸಿದ್ದಾನೆ. ಹಾಗೆ ಅಲ್ಲಿಂದ ಮುಂದುವರಿದು ಬಂದು ನಿಂತ ಸ್ಥಳವೇ ದಕ್ಷಿಣದ ಸಾಗರ ಪ್ರದೇಶ. ಓದು ಓರ್ಗರೆವ ಸಾಗರವನ್ನು ನೋಡಿದೆಯಾ? ಸಾಗರ ಉತ್ತರಿಸಿ ಸಾಗರ ಉತ್ತರಿಸಿ ನೀ ನಮ್ಮ ಗಮ ಬೆತ್ತರಿಸಿ, ನೀ ನಮ್ಮ ಗಮ ಬೆತ್ತರಿಸಿ. ಹೇಗೋದನ ಮತ ಬಾಗುತ್ತ ಕೊಡುವನು, ಬೀಗುತ್ತ ತಡೆವನು ಹೋಗಿ ತಿಳಿದುವು. ಹೇಗೋದನ ಮತ ಬಾಗುತ್ತ ಕೊಡುವನು, ಬೀಗುತ್ತ ತಡೆವನು ಹೋಗಿ ತಿಳಿದುವು. ಸಾಗರ ಉತ್ತರಿಸಿ. ಸಾಗರದ ತಟದಲ್ಲಿರುವ ಭೀಷಣದಿಂದ ಕಪ್ಪವನ್ನು ಸ್ವೀಕರಿಸುವುದಷ್ಟೇ ಬಾಕಿ ಉಳಿದದ್ದು. ಈ ಸಾಗರವನ್ನು ಉತ್ತರಿಸುವ ಬಗೆ ಕಾಣದು ನಿನ್ನನ್ನು ನೆನಪಿಸಿಕೊಂಡದ್ದು. ನಿನ್ನ ಬಲದ ಮೇಲೆ ಅಪರಿಮಿತ ವಿಶ್ವಾಸವಿರಿಸಿ ಆಡುವುದು. ನೀನು ಸಾಗರೋಲ್ಲಂಘನ ಮಾಡಿ ಆ ವಿಭೀಷಣನನ್ನು ಕಂಡು ಆತ ಬಾಗಿ ಕಪ್ಪವನ್ನು ನೀಡುತ್ತಾನೋ ಅಥವಾ ಅಧಿಕಾರದಿಂದ ಹೀಗೂ ತೆಗೆದು ನಿಲ್ಲುತ್ತಾನೋ ಎಂಬ ವಿಷಯವನ್ನು ಅರಿತು ಬರಬೇಕು. ಚಿಕ್ಕಪ್ಪ, ನಿಮ್ಮ ಆಜ್ಞೆಯಂತೆ ಈಗಲೇ ಭಾನು ಪದದಲ್ಲಿ ಸಾಗಿ ಆ ಸಾಗರವನ್ನು ದಾಟಿ ದಾನವಾಧಿಪತಿಯಿಂದ ನಾನು ಕಪ್ಪವನ್ನು ತರ್ತೇನೆ. ನಡೆದಂದ ಮಾರುತ್ತಿದ್ದನಯ್ಯನ ಕಂಡಾಗ ಕಳುವರು ಶನಿ ಲಂಕೇಶ ಸಡಗರದಿಂದು ಉಪಚರಿಸುತ್ತ ಸನವಿತು ನುಡಿದ ಮತನಲು. ದಾನವಾಗ್ರಣಿ ನಿನ್ನ ಚಾರುಧಾಮವದೇನು, ದಾನವಾಗ್ರಣಿ ನಿನ್ನ ಚಾರುಧಾಮವದೇನು. ಸಾನುರಾಗಲಿ ಪೇಳುದು ನೀನು, ಸಾನುರಾಗಲಿ ಪೇಳುದು.
ಏನೋ ಕಾರ್ಯ ನಿಮಿತ್ತ ನಡೆದಂತೆ ನಮ್ಮಿಂದ ಏನಾಗಬೇಕು ಏನೋ ಕಾರ್ಯ ನಿಮಿತ್ತ ನಡೆದಂತೆ ನಮ್ಮಿಂದ ಏನಾಗಬೇಕು ಇದನ್ನು ಏನೋ ಕಾರ್ಯ ನಿಮಿತ್ತ ನಡೆದಂತೆ ನಮ್ಮಿಂದ ಏನಾಗಬೇಕಿದನು ನಿನ್ನ ಮುಖದಲ್ಲಿ ಕಾಣುವ ತೇಜಸ್ಸನ್ನು ನೋಡುವಾಗ ನೀನು ನಮ್ಮ ಕುಲಕ್ಕೆ ಕಲಶಪ್ರಾಯದವನು ಎಂಬಂತೆ ಭಾಸವಾಗುತ್ತಾ ಇದೆ. ಯಾರು ನೀನು? ಎಲ್ಲಿಂದ ಬಂದದ್ದು? ಯಾಕಾಗಿ ಬಂದದ್ದು? ನಿನಗೆ ನಮ್ಮಿಂದಾಗಬೇಕಾದ ಕಾರ್ಯಗಳೇನು ಎಂದು ಸಾನುರಾಗದಿಂದ ಹೇಳಿದರೆ ಕೇಳುವವನಂತಾಗುತ್ತೇನೆ. ಆಲಿಸಬೇಕು. ಪಿತನ ಸದ್ಗತಿಗಾಗಿ ಪಿತನ ಸದ್ಗತಿಗಾಗಿ ಕೈಯುವ ಕ್ರತುವದನ ಬಗೆಗಾಗಿ ಕಪ್ಪವ ಕ್ಷಿತಿಪರ್ಯು ಕೈಗೊಳ್ಳುವುದ ಬರೆದೆವು ನಿತಿ ಜರೋಡೆಯ ಅಯ್ಯೋ, ಧರೆಯಲ್ಲಿ ಕೀರ್ತಿ ದಾವಳಿಯನ್ನು ಮೆರೆಯುತ್ತಿರುವಂತಹ ಚಂದ್ರವಂಶದ ಕುರಿತು ಕೇಳಿರಬಹುದು. ಆ ಚಂದ್ರವಂಶದ ಚಕ್ರವರ್ತಿ ಪಾಂಡುವಿನ ಆತ್ಮ ಸದ್ಗತಿಗಾಗಿ ಅವರ ಮಕ್ಕಳಾಗಿರುವಂತಹ ಪಾಂಡವರು ರಾಜಸೂಯ ಯಾಗವನ್ನ ಕೈಗೊಂಡಿದ್ದಾರೆ. ಹೌದೇ? ಯಾಗದ ಸಂಕಲ್ಪದಂತೆ ಧರೆಯ ಅರಸು ಮಕ್ಕಳಿಂದ ಕಪ್ಪವನ್ನ ಸ್ವೀಕರಿಸ್ತಾ ಇಲ್ಲಿಯವರೆಗಾಗಿ ಬಂದವ ನಾನು. ನಾನು ಮತ್ತಾರೋ ಅಲ್ಲ, ಪಂಚ ಪಾಂಡವರಲ್ಲಿ ಓರ್ವನ ಅಂತ ಭೀಮಸೇನನ ಮಗ ನಾನು. ಹೆಸರು ಘಟೋತ್ಕಚ. ಆದೀತು. ಅಯ್ಯ, ಇಲ್ಲಿಗೆ ಬಂದ ಕಾರಣ ದಿತಿಜರ ಒಡೆಯ ಅಂತ ನೀನು ಅಭಿಮಾನವಿರಿಸಿ ಕಪ್ಪವನ್ನು ಕೊಟ್ಟರೆ ಸ್ವೀಕರಿಸುವೆನು. ಏನಂದೆ? ನಮ್ಮ ಕುಲದವನು ಎಂಬ ಆಪ್ತತೆಯನ್ನು ಕರೆದು ಆದರಾತಿಥ್ಯವನ್ನು ಮಾಡಿದರೆ ಒಬ್ಬ ಮಾನವ ಮಾತನಿಗಾಗಿ ಕಪ್ಪವನ್ನು ನೀಡಬೇಕು ಎಂದು ಹೇಳುತ್ತಾ ಇದ್ದೀಯ. ಈ ಸಿಂಹ ಗದ್ದಿಗೆಯನ್ನು ಏರಿದ ನಂತರ ಇನಕುಲ ಲಲಾಮನಾದ ಶ್ರೀರಾಮಚಂದ್ರನನ್ನು ಬಿಟ್ಟು ಅನ್ಯರನ್ನು ಆರಾಧಿಸಿದವನಲ್ಲ, ಅನ್ಯರಿಗೆ ಅಂಜಿ ಬದುಕಿದವನಲ್ಲ ಈ ವಿಭೀಷಣಾಂಕ. ಹಾಗಾಗಿ ಕಪ್ಪದ ಆಸೆಯನ್ನು ಬಿಡು. ಇನ್ನು ಮುಂದುವರಿದೆ ಅಂತಾದರೆ ಒಂದಿಸಿ ಸೆರೆಯಿಟ್ಟೇನು. ಹರಿಯು ಕೊಟ್ಟ ಬಾರಿ ಜಾಮ, ಹರಿಯು ಕೊಟ್ಟ ಬಾರಿ ಜಾಮ ಕರದಿ ಧರಿಸುವುದು, ಮಾರಕೋಸ ಒಂದ ಓಡುತ್ತಿರಲು ನೋಡುವುದು, ಪರಿಕೈಸುತ್ತಲೇ ದೈತ್ಯ ಬದಿಯು ಹರನ ಶಂಕೆಯು ಹೊರದಿ ತೆಗೆದು ಸಂಧಿ ಸಲ್ಕೆ ಗುರಿಸೆ ಪ್ರತ್ಯೆಯು ತೈತ ತೈತ ತೈದೋಯ್ ತರಳಲಾಲಿಸು ಹರಿ ಕೃಷ್ಣಾಭಿಧಾನದಿ ಧರೆಯ ಭಾರವ ನಿಡುಹುವಡೆ ಪರಮ ಸಾತ್ವಿಕ ಪಾಂಡು ತರಳರ ಬಯಸು ಹರಿತು ಗೋ ಧರ್ಮಾತ್ಮರ
ಸ್ವಾಮಿ. ಯಾಕೆ ಬಲ್ಲೆಯ? ಆಹಾ. ಪಾಂಡವ ಪಂಚಕರಲ್ಲಿ ಶತಗಜತ್ರಾಣಿ ಎಂದೆನಿಸಿಕೊಂಡಂತ ಭೀಮಸೇನನ ಮಗನೀತ ಆಹಾ. ವರ್ತಮಾನ ಕಾಲದಲ್ಲಿ ಪಾಂಡವರೆನ್ನುವಂತ ಧರ್ಮಾತ್ಮರನ್ನು ಪಡೆಯುತ್ತಿರುವುದು ಶ್ರೀಕೃಷ್ಣ. ಹಾ. ಅವನೇನು ಸಾಮಾನ್ಯದವನೇ? ಲೋಕ ಮೂರರನ್ನು ತನ್ನ ಕಣ್ಣ ಮನೆಯ ಸನ್ನೆಯಿಂದಲೇ ನಿಯಂತ್ರಿಸಬಲ್ಲವನಾತ. ಹಾಗಾಗಿ ಇವನೊಂದಿಗೆ ಯುದ್ಧ ಮಾಡುವುದು ಸರಿಯಲ್ಲ. ಮತ್ತೇನೆಂದರೆ ನೀನು ನಂಬಿರುವಂತ ಶ್ರೀರಾಮ ಬೇರೆಯಲ್ಲ, ಶ್ರೀಕೃಷ್ಣ ಬೇರೆಯಲ್ಲ. ಧರೆಯ ಧರ್ಮವನ್ನು ಉಳಿಸುವುದಕ್ಕಾಗಿ ಮಹಾವಿಷ್ಣುವೇ ಶ್ರೀಕೃಷ್ಣ ಅವತಾರಿಯಾಗಿ ಬಂದು ಪಾಂಡವರನ್ನು ತನ್ನ ಕೈಯ ಕೈದುಗಳನ್ನಾಗಿಸಿಕೊಂಡು ಮಾಡುತ್ತಿರುವಂತಹ ಧರ್ಮ ಸಂಸ್ಥಾಪನೆಯ ಕಾರ್ಯ. ಅದು ಇವರಿಗೆ ಕೊಡಬೇಕಾದ ಕಪ್ಪವನ್ನು ಕೊಟ್ಟು ಅವರು ಮಾಡುತ್ತಿರುವಂತಹ ಪುಣ್ಯತಮವಾದಂತಹ ಕೃತಿಗೆ ಮುನ್ನುಡಿ ಬರುವರೇ. ನಿಮಗೆ ಶುಭವಾಗಲಿ. ಅಯ್ಯ ದಾನವಾಗ್ರಣಿ, ಅಯ್ಯೋ, ಯುದ್ಧದ ಮಧ್ಯದಲ್ಲಿ ಪೌಲಸ್ರ ಮುನಿಗಳು ಬಂದು ನಿಮ್ಮಲ್ಲಿ ಯುದ್ಧ ಸಲ್ಲದು, ಕಪ್ಪವನ್ನು ನೀಡು ಎಂದು ಸೂಚಿಸಿದರಲ್ಲ, ಅವರೆಂದಂತೆ ನಿಮಗೆ ಕಪ್ಪವನ್ನು ನೀಡುತ್ತಾ ಇದ್ದೇನೆ. ಹೀಗೆ ಬನ್ನಿ. ಬಳಿಕ ಸಂಧಿಗೆ ಕೃಷ್ಣನು ಕೊಡುವೆ ಗುರು ಧ್ವನೆಯು ಕಲಹವೇ ಬದ್ಧವೆಂದಿ ದುರವೀಳ್ಯವನು ಕೊಳುಗೊಳದಿ 14ನೆಯ ದಿನದಿ ಸೈಂಧವನ ನರನು ಸಂಹರಿಸಲರಿತು. ಭಾರತ ಯುದ್ಧ. ಧರೆಯ ಅರಸು ಮಕ್ಕಳೆಲ್ಲರೂ ಇತ್ತಂಡವಾಗಿ ಯುದ್ಧ ಮಾಡಲಾರಂಭಿಸಿ ಇಂದಿಗೆ 14 ದಿವಸಗಳು ಸಂದು ಹೋದವು. ಆದರೆ ಕುರುಸೇನೆಯ ಸೇನಾಧಿಪತ್ಯವನ್ನು ಮೊದಲ 10 ದಿನದಲ್ಲಿ ವಹಿಸಿಕೊಂಡಿರುವಂತಹ ಆಚಾರ್ಯ ಭೀಷ್ಮರು ಶರಶೈಯಲ್ಲಿ ಹೊರಗಿದ್ದಾರೆ. ಅವರ ನಂತರ ಸೇನಾಧಿಪತ್ಯದ ಹೊಣೆಗಾರಿಕೆ ಬಂದು ಬಿದ್ದದ್ದು ಈ ದ್ರೋಣನ ಹೆಗಲಿಗೆ. ಅದೇ ರೀತಿಯಾಗಿ ಚಕ್ರವ್ಯೂಹವೆನ್ನುವಂತಹ ವಿನೂತನ ರೀತಿಯ ಕೋಟೆಯನ್ನು ರಚಿಸಿ ಅಭಿಮನ್ಯು ಎಂಬ ವೀರಯೋಧನನ್ನು ನಾವು ಸಂಹರಿಸಿದ್ದೇವೆ. ಅದಕ್ಕೆ ತಕ್ಕ ಪ್ರತ್ಯುತ್ತರವೋ ಎಂಬಂತೆ ಪಾರ್ಥನಿಂದ ಸೈಂಧವನ ವಧೆಯಾಯಿತಲ್ಲ ಸ್ವಾಮಿ. ಇನ್ನು ಅವರನ್ನು ಹೀಗೆ ಬಿಡುವುದು ಲೇಸಲ್ಲ. ನಮ್ಮಲ್ಲೇನು ತಂತ್ರಗಳಿಗೆ ಕೊನೆ ಉಂಟು? ಯಾರಲ್ಲಿ ಆಲಂಬನನ್ನು ಬರ ಹೇಳಿ. ನನ್ನಿಂದ ಏನಾಗಬೇಕೆಂಬುದನ್ನು ತಿಳಿಸಿಕೊಡಿ. ಓ ಮಾಯಾವಿಯೇ, ಮಾಯಾ ಯುದ್ಧ ಮಾಡುವುದರಲ್ಲಿ ನೀನು ಪ್ರವೀಣ. ಹಾಗಾಗಿ ಇಂದು ನಡೆಯುತ್ತಿರುವುದು ರಾತ್ರಿ ಯುದ್ಧ. ಈ ರಾತ್ರಿ ಯುದ್ಧದಲ್ಲಿ ಪಾಂಡವರನ್ನು ಸೋಲಿಸುವುದಕ್ಕೆ ನಿನ್ನಾರ್ವನಿಂದಲೇ ಸಾಧ್ಯ. ಹಾಗಾಗಿ ನಿನ್ನ ಮಾಯಾ ಯುದ್ಧವನ್ನು ಪ್ರದರ್ಶಿಸು. ಹಾಗೆ ಪುಣ್ಯಕ್ಷೇತ್ರವಿದು ಕುರುಕ್ಷೇತ್ರ. ಈ ಪುಣ್ಯ ಭೂಮಿಯಲ್ಲಿ ಪಾಪದ ಬೆಳೆಬೆಳೆಯ ಹೊರಟ ಕೌರವರು ಈಗ ದ್ರೋಣನ ಸಾರಥ್ಯದಲ್ಲಿ ರಾತ್ರಿ ಯುದ್ಧಕ್ಕೆ ಆಹ್ವಾನವಿತ್ತಿದ್ದಾರೆ. ಅಸಾಧುವಾದ ಈ ಯುದ್ಧ ಕ್ರಮಕ್ಕೆ ಉಪಕ್ರಮಿಸಿದ ಅವರನ್ನು ಅವರದೇ ರೀತಿಯಲ್ಲಿ ಉತ್ತರಿಸಬಲ್ಲ ದುರಸಮರ್ಥ ಘಟೋತ್ಕಚ ನಮ್ಮ ಪಾಳೆಯದಲ್ಲಿದ್ದಾನೆ. ಅವನನ್ನೇ ನೆನೆಸಿಕೊಳ್ಳುತ್ತೇನೆ. ಘಟೋತ್ಕಚ, ಪದಯುದ್ಧಗಳಿಗೆ ನಮೋ ನಮೋ. ಶುಭವಾಗಲಿ. ಪರಮಾತ್ಮ, ನನ್ನನ್ನು
ಕರೆಸಿದ ಕಾರಣ ಬೈನಿ ತೆರಳೈ ರಾಜದ ವೀರನೆ ಗಣನು ತೆರಳೈ ರಾಜದ ವೀರನೆ ಗಣನು ಇರುಳಿನ ಸಂಗರದಿ ಕಳ್ಳನ ಇರುಳಿನ ಸಂಗರದಿ ಶಿರವರಿ ನಮ್ಮೆಗೆ ಜಯಸಿರಿಯನು ಪರಿಸೈತರಿ ತರಲಿ ಪರಮಾತ್ಮ ನೋಡಿದೆಯ ವಿದ್ಯಮಾನಗಳನ್ನು ಕೌರವರು ರಾತ್ರಿ ಯುದ್ಧಕ್ಕೆ ಆಹ್ವಾನ ಬಿಟ್ಟಿದ್ದಾರೆ. ನಿನ್ನ ಮಾಯಕದ ವಿದ್ಯೆಯಿಂದ ಶತ್ರುಗಳ ಶಿರವನ್ನು ಕತ್ತರಿಸಿ ಜಯಸಿರಿಯನ್ನು ನಮಗೆ ತಂದುಕೊಡಬೇಕು. ಇಷ್ಟೇ ತಂದೆ, ದುಷ್ಟರನ್ನ ಮಾಯಾ ಯುದ್ಧದಲ್ಲಿ ಸೋಲಿಸಿ ನಿಮ್ಮ ಇಷ್ಟವನ್ನ ನಾನು ಪೂರೈಸ್ತೇನೆ. ಕೊಡಿ ಅಪ್ಪಣೆಯನ್ನ. ಕೀರ್ತಿ ಪ್ರಾಪ್ತಿರಸ್ತು. ಎಲ್ಲವ ಭೀಮನಡುಗ ಎಲ್ಲವ ಭೀಮನಡುಗ ನೀನು ಕುಲ ವಿರೋಧಿಗಳನ್ನು ಸೇರಿ ಕಲಗದಲ್ಲಿ ಜೈತೆರೆಂದು ಕೊಲುವೆ ಏನೇನು ಭೀಮಪುತ್ರ, ನಿನ್ನ ಕುಲ ಯಾವುದು ಎನ್ನುವುದಾಗಿ ಅರಿತಿದ್ದೀಯ? ದೈತ್ಯ ಕುಲ ಸಂಜಾತನಾಗಿ ನಮ್ಮ ಕುಲಕ್ಕೆ ಕಂಟಕಪ್ರಾಯರಾದವರ ಜೊತೆ ಸೇರಿಕೊಂಡು ದೈತ್ಯರಲ್ಲೇ ಕೊಲ್ಲಲು ಬಂದಿದ್ದೀಯಲ್ಲ, ಎಷ್ಟು ಸರಿ ಯೋಚನೆ? ಕುಲ ವಿರೋಧಿಯಲ್ಲ, ಕುಲ ವಿರೋಧಿಯಲ್ಲ, ಮಿದನ ಬಲದೆ ನಿಂದು ಧರ್ಮದ್ರೋಹಿ ಕಲನು ತರಿಯ ಬಂದ ಸಮರ ಕಲಿ ಕಠೋತ್ಕಯ ಜನ್ಮಕ್ಕೆ ಕಾರಣೀಕರ್ತನಾದ ತಂದೆಯಿಂದಲೇ ಕುಲವೆನ್ನುವುದು ನಿರ್ಣಯವಾಗ್ತದೆ. ಅಂತಹ ತಂದೆಯ ಮಗನಾಗಿ ನಿಮ್ಮಂತಹ ಧರ್ಮದ್ರೋಹಿಗಳ ಶಿರವನ್ನು ಚೆಂಡಾಡಲು ಬಂದ ಈ ಗಡಾಧ್ವಜ ಈ ರಾತ್ರಿಯನ್ನು ನಡೆದಿರುವಂತಹ ಯುದ್ಧದಲ್ಲಿ ನನ್ನ ಮಗನಾದ ಅಶ್ವತ್ಥಾಮನನ್ನು ಸೋಲಿಸಿದ್ದೇನೆ ಎಂದು ಹಿರಿ ಹಿಕ್ಕಬೇಡ. ನಿನ್ನಲ್ಲಿ ಯುದ್ಧ ಮಾಡುವ ಅದಟ್ಟು ಇದ್ದದ್ದೇ ಯಾವುದಾದರೆ ಈ ದ್ರೋಣದಲ್ಲಿ ತೋರಿಸು. ಗುರುಗಳೇ, ಮೊದಲಾಗಿ ನಿಮಗೆ ನಮಸ್ಕರಿಸ್ತಾ ಇದ್ದೇನೆ. ಸರಿ, ನಮಸ್ಕರಿಸಿದ ಕಾರಣ ನಮ್ಮ ತಂದೆಯವರಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀರಾ. ಸರಿ, ಕರವನ್ನು ಮುಗಿದಿದ್ದೇನೆ ಎಂಬ ಮಾತ್ರಕ್ಕೆ ಕರದಲ್ಲಿರುವ ಆಯುಧವನ್ನು ಬಿಟ್ಟಿದ್ದೇನಂತಲ್ಲ. ನಿಮ್ಮ ಯುದ್ಧ ಆಗಲಿ. ಗುರುಗಳನ್ನು ಸೋಲಿಸುವಂತಾಯ್ತು. ಇನ್ನು ನನ್ನ ಮಾಯಾವಿದ್ಯೆಯನ್ನು ಮುಂದುವರಿಸ್ತೇನೆ. ಸ್ವಾಮಿ, ಈ ದಾನವನನ್ನು ಸೋಲಿಸುವವರು ನಮ್ಮಲ್ಲಿ ಯಾರೂ ಇಲ್ಲವೋ? ಇದ್ದಾರೆ, ಅವರನ್ನೇ ಕರೆಯುತ್ತೇನೆ. ಯಾರಲ್ಲಿ? ಕರ್ಣನನ್ನು ಬರಹೇಳಿ. ನಮೋ ನಮಃ. ಶುಭವಾಗಲಿ ಎದ್ದೇಳು. ಕರೆಸಿದ ಕಾರಣ ಗೊತ್ತಾಗಲಿಲ್ಲ ಗುರುಗಳೇ. ಓ ಕರ್ಣ, ನೋಡಿದೆಯಾ ಆ ದಾನವನ ಮಾಯಾಯುದ್ಧವನ್ನು ನೋಡಿದೆಯಾ? ಆತನ ಮಾಯಕ ವಿದ್ಯೆ ಎದುರು ನಮ್ಮ ಸಹಾಯಕ ವಿದ್ಯೆಯು ಅಸಹಾಯಕವಾದ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಅವನನ್ನು ಸೋಲಿಸಲು ನಮಗೆ ಈಗ ನೋಡುತ್ತಿರುವುದು ಒಂದೇ ದಾರಿ. ಅದೇನು ಬಲ್ಲೆಯ? ನಿನ್ನಲ್ಲಿರುವಂತಹ ಶಕ್ತಿಯಾಯುಧ, ಇಂದ್ರದತ್ತವಾದಂತಹ ಶಕ್ತಿಯಾಯುಧರು
ಆ ದುರುಳ ಮೇಲೆ ಪ್ರಯೋಗಿಸು ಕರುಣಾ ಪ್ರಯೋಗ. ಆದರೆ ಒಂದು ಮಾತು ಗುರುಗಳೇ, ಏನದು? ಪ್ರಯೋಗ ಮಾತ್ರದಿಂದ ಸಂಕಲ್ಪ ಸಿದ್ಧಿಯಾಗುವಂತಹ ಅಪರೂಪದ ಶರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರಿ. ನನ್ನ ಪ್ರಾಣ ರಕ್ಷಕವಾಗಿರುವಂತಹ ಕವಚಗಳನ್ನ ದಾನ ಮಾಡಿದ ಕಾಲಕ್ಕೆ ದೇವೇಂದ್ರನ ಪ್ರಸನ್ನ ಚಿತ್ತರಾಗಿ ಕರುಣಿಸಿದ ಶಕ್ತಿಯುತ ಆಯುಧ, ಅದೆಷ್ಟೋ ವರ್ಷಗಳ ಕಾಲ ನನ್ನ ಪರಮಶತ್ರುವಾದಂತಹ ಪಾರ್ಥನಿಗಾಗಿ ಕಾದಿರಿಸಿದ ಶರ ಆಗಲಿ ಇಂದು ಇವತ್ತಿಗೆ ಪ್ರಯೋಜನಕಾರಿ ಆಗಬಹುದು. ಆದರೆ ನನ್ನ ಬಹಳ ದಿನಗಳ ಕನಸು ಕನಸಾಗಿ ಉಳಿಯುತ್ತದೆ. ಓ ಅರ್ಕಜಾತನೇ, ಶಕ್ರದಾದಂತ ಪಾರ್ಥನನ್ನು ನೀನು ನಾಳೆ ಕೊಲ್ಲಬೇಕಾದರೆ ಇಂದು ಆ ದಾನವನನ್ನು ಉತ್ತರಿಸುವುದು ಮುಖ್ಯ. ಹಾಗಾಗಿ ಅವನ ಮೇಲೆ ಶಕ್ತಿ ಅಸ್ತ್ರವನ್ನು ಪ್ರಯೋಗಿಸಿ ಬಿಡು. ನದಿ ಹೆಣಗಳನ್ನು ತಿಂದು ಬದುಕುವ ವಿದ್ಯೆಗಳನ್ನು ನಿಂತು ದಯದಳಿ ಅರಿವೆ ಮನವೊಲಿವೆ ಸೇರಿಸುವೆ ಕೋಣ ಕರಿದೀಗ ನಿಂತು. ಊರಿನಲ್ಲಿ ವಾಸವಿರುವ ಶ್ವಾನಕ್ಕೆ ಉಣ್ಣಲು ಅನ್ನ ದೊರೆತರೆ ಕಾನೂನು ವಾಸಿಯಾದಂತ ಶ್ವಾನಕ್ಕೆ ಸಿಗುವುದು ಯಾವುದು ಕೇಳಿದರೆ ಕೊಳೆತ ಪ್ರಾಣಿಗಳ ಮಾಂಸ ಹೊರತು ಬೇರೆ ಏನೂ ಅಲ್ಲ. ಸಮರ ವಿದ್ಯೆಗಳು ಒಲಿಯುವುದು ಯಾರಿಗೆ ಕೇಳಿದರೆ ಅರಸು ಮಕ್ಕಳಿಗೆ ಮಾತ್ರ ಬಿಟ್ಟು ನಿನ್ನಂತಹ ಕಾಡು ಕುನ್ನಿಗಳಿಗಲ್ಲ. ಮತ್ತೋನಿನ ಮತ್ತಿನಿಂದ ಮುಂದುವರೆದೆ ಹೋದು ಅಂತಾದರೆ ನಿನ್ನ ಗೋಣವನ್ನ ತರಿದು ಯಮನಾಲಯ ಕುಂದಿಲ್ಲವು ಕುಲಭೂಷಣ ಎಂದಾದರಿಸಿಲ್ಲವು ನೀ ಸಂದಯ ನಮಗಾಗಿ, ಎಂದಾದರಿಸಿಲ್ಲವು ನೀ ಸಂದಯ ನಮಗಾಗಿ. ಕಂದ, ನನ್ನನ್ನು ಕ್ಷಮಿಸಿ ಬಿಡು, ನನ್ನನ್ನು ಕ್ಷಮಿಸಿ ಬಿಡು ಕಂದ. ಒಡವೆ ಒಡೆತನಕ್ಕಾಗಿ ನಮ್ಮ ಪಾಲಿನ ಒಡವೆ ಅಂತಿದ್ದ ನಿನ್ನನ್ನ ಕಳೆದುಕೊಂಡವಲ್ಲ ಕಂದ, ನಿನ್ನನ್ನ ಕಳೆದುಕೊಂಡವಲ್ಲ. ನಿನ್ನ ತಾಯಿ ಹಿಡಿಂಬೆ ನನ್ನಲ್ಲಿ ಬಂದು ಕೇಳಿದರೆ ಆಕೆಗೆ ಏನೆಂದು ಹೇಳಲಿ, ಎಂತಹ ಸಾಂತ್ವನದ ಮಾತುಗಳನ್ನಾಡಲಿ. ಹರಿಯು ಸಂತೈಸುತ್ತಲೆಂದನು ದುರದೊಳಿದವ ಸೊರಕೆ ಸಂಧಿಯ ಮರುಗಿದವರುಳಿದಿಯರೇ ಭುವಿಯೊಳಗೋರು ಶಾಶ್ವತರು. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನೆ ಅಸ್ಥಿರಂ ಪುತ್ರ ಭಾರ್ಯಾಶ್ಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಭೀಮಸೇನ, ಅಳಿದವರನ್ನು ಕಂಡು ಉಳಿದವರು ಶೋಕಿಸುವುದು ಸಹಜವೇ. ಆದರೆ ಉಳಿದವರು ಕೂಡ ಇಲ್ಲಿ ಶಾಶ್ವತವಾಗಿ ಉಳಿಯಲಾರರು ಎಂಬ ಸತ್ಯವನ್ನು ನೀನು ಮನಗಾಣಬೇಕು. ನಾವು ಆಚರಿಸಿಕೊಂಡು ಬಂದ ಧರ್ಮ ಹಾಗೂ ಆ ಧರ್ಮ ಮಾರ್ಗದಲ್ಲಿ ನಾವು ಆರ್ಜಿಸಿದ ಕೀರ್ತಿ ಮಾತ್ರ ನಾವು ಅಳಿದ ಬಳಿಕವೂ ಉಳಿಯುವಂತದ್ದು. ಹಾಗಾಗಿ ಯುದ್ಧ ಭೂಮಿಯಲ್ಲಿ ಮರಣಿಸಿದವರಿಗೆ ಸ್ವರ್ಗ ಸಿದ್ಧವಾಗಿರುತ್ತದೆ. ಸಾಹಸ, ಧೈರ್ಯ, ಪರಾಕ್ರಮಗಳಿಂದ ನಿಜಾರ್ಥದಲ್ಲಿ ಗಂಡುಗಲಿ ಎನಿಸಿದ ಘಟೋತ್ಕಚ ಕೀರ್ತಿ ಶರೀರಿಯಾಗಿಯೇ ಸ್ವರ್ಗದಲ್ಲಿ ನೆಲೆಗೊಳ್ಳುತ್ತಾನೆ. ರಾತ್ರಿ ಕಳೆಯುತ್ತಾ ಬಂದಿದೆ, ಮುಂದಿನ ಯುದ್ಧದ ಕುರಿತು ಯೋಚಿಸಬೇಕು. ಹಾಗಾಗಿ ನಮ್ಮ ನಮ್ಮ ಬಿಡದಿಯನ್ನು ಸೇರಿಕೊಳ್ಳಬೇಕು. ಕುಲವದಾವುದು ಶುದ್ಧ ಪ್ರೇಮಕ್ಕೆ ನೆಲೆಯದಲ್ಲಿ ನಿಸ್ವಾರ್ಥ ತ್ಯಾಗಕ್ಕೆ ಒಳಿತ ನರಸಲು ಸಿಗದೆ ಕಸದಲ್ಲಿ ಮಧುರ ರಸದೊಸರೋಗ ಹಳಿವರ ಸುರರ ಬರಿದ ಜಗದಲ್ಲಿ ಚಲದಿ ಬಲ ನಿಸ್ವಾರ್ಥ ಪ್ರೇಮದಿ ಸಲನೆ ಸುರ ಪಂಕ್ತಿಯಲ್ಲಿ ಭೀಮಜ ಗಂಡು ಗಲಿಯನಿಸೆ ಭೀಮಜ ಗಂಡು ಗಲಿಯನಿಸಿ ಭೀಮಜ ಗಂಡು ಗಲಿಯನಿಸೆ ಎಲ್ಲಿ ನೋಡಿದರಲ್ಲಿ ಮೊಳೆಯುವ ಕುಲ್ಲ ಪ್ರವೃತ್ತಿಗಳನ್ನು ಎಲ್ಲಿ ನೋಡಿದರಲ್ಲಿ ಮೊಳೆಯುವ ಕುಲ್ಲ ಪ್ರವೃತ್ತಿಗಳನ್ನು ಸೊಲ್ಲಡಗುವಂತೆ ಸಗಿ ಪ್ರೇಮವನ್ನಲ್ಲಿ ಬೆಳೆಸುವ ಚೋದ್ಯಕ್ಕೆ
ಸಲ್ಲಡಗುವಂತೆಸಗಿ ಪ್ರೇಮವನಲ್ಲಿ ಬೆಳೆಸುವ ಚೋದ್ಯಕ್ಕೆ ಎಲ್ಲಿ ನೋಡಿದರಲ್ಲಿ ಬೆಳೆಯುವ ಕುಲ್ಲ ಪ್ರವೃತ್ತಿಗಳನ್ನು ಸಲ್ಲಡಿಸುವಂತೆಸಗಿ ಪ್ರೇಮವನಲ್ಲಿ ಬೆಳಗುವ ಚೋದ್ಯಕ್ಕೆ ಈ ತಂಡ ತೆಗೆದುಕೊಂಡ ಸಮಯ 44 ನಿಮಿಷ 25 ಸೆಕೆಂಡುಗಳು. 44 ನಿಮಿಷ 25 ಸೆಕೆಂಡುಗಳು. ವಾಚಿಕ ವಿಭಾಗದ ಪ್ರಶ್ನೆಗಳಿಗೆ ಈಗ ವೇದಿಕೆ. ಅಭಿನಂದನೆಗಳು, ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಕೆಲವು ರಂಗತಂತ್ರಗಳನ್ನು ಬಹಳ ಸಮರ್ಥವಾಗಿ ನಿರ್ವಹಿಸಿದ್ದಕ್ಕೆ ಮೊದಲೇ ಅಭಿನಂದನೆಯನ್ನ ಅರ್ಪಿಸ್ತಾ ಇದ್ದೇನೆ. ಯಶಸ್ವಿಯಾಗಿ ಸ್ತ್ರೀ ಪಾತ್ರ, ಮೌರ್ವಿಯ ಪಾತ್ರ ಒಂದಿರುವ ಅಲ್ಪ ಸಮಯದಲ್ಲಿಯೇ ಕಸೆ ವೇಷದೊಂದಿಗೆ ಪ್ರವೇಶ ಆಗುವಂತಹ ಒಂದು ಕ್ರಮವನ್ನು ತೋರಿಸಿ ಕಸೆ ಕುಣಿತದ ಒಂದು ಚಾಲುಗಳನ್ನು ತೋರಿಸುವುದಕ್ಕೆ ಪ್ರಯತ್ನ ಪಟ್ಟಂತಹ ಒಂದು ಪ್ರಶಂಸನೀಯವಾದಂತಹ ಕಾರ್ಯ. ಅದಕ್ಕೆ ಅಭಿನಂದನೆಯನ್ನು ಅರ್ಪಿಸ್ತಾ ಪ್ರಯಾಣ ಕುಣಿತವನ್ನು ಇತಿಮಿತಿಯ ಒಳಗೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೀರಿ. ಇನ್ನೂ ಒಂದು ಒಳ್ಳೆಯ ಕೆಲಸ ಅಂದರೆ ಯುದ್ಧವಾಗುವಾಗ ಕವಿ ಬರೆದಂತಹ ಯುದ್ಧದ ಸಾಹಿತ್ಯ, ಅಸ್ತ್ರವನ್ನು ಪ್ರಯೋಗ, ಈ ಅಸ್ತ್ರವನ್ನು ಪ್ರಯೋಗ ಅನ್ನುವಂತಹ ಪದ್ಯವನ್ನು ಸಾಧಾರಣವಾಗಿ ಯಕ್ಷಗಾನಗಳಲ್ಲಿ ಬಳಸಿಕೊಳ್ಳುವುದಿಲ್ಲ. ಯಾಕಂದರೆ ಅದು ಕವಿ ಪದ್ಯ ಅನ್ನುವ ನೆಲೆಯಲ್ಲಿ ಯುದ್ಧ ಕುಣಿತಕ್ಕೆ ಬೇಕಾಗಿ ಅದಕ್ಕೆ ಸರಿಯಾದಂತಹ ಮಟ್ಟೆತಾಳದಲ್ಲಿ ಅದನ್ನು ಬಳಸಿಕೊಳ್ಳುವ ಮುಖೇನವಾಗಿ ಒಂದು ಸಮರ್ಥನೀಯವಾಗಿ ಸಾಹಿತ್ಯಕ್ಕೂ ಮತ್ತು ಆ ಸಂದರ್ಭಕ್ಕೊಂದು ಮೌಲ್ಯವನ್ನು, ಔಚಿತ್ಯವನ್ನು ತಂದು ಕೊಟ್ಟಿದ್ದೀರಿ. ಅದರಿಂದ ನಿಮ್ಮ ತಂಡದ ಪ್ರಯತ್ನಕ್ಕೆ ಪ್ರಶಂಸೆಯನ್ನು ಮಾಡುತ್ತಾ, ಅನುಭವಿ ಭಾಗವತರಾದ್ರಿಂದ ಸುರೇಶ್ ಶೆಟ್ಟರು ಕೊನೆಗೆ ಕಾಲಮಿತಿಯನ್ನು ಲಕ್ಷಿಸಿ ಒಂದು 10 ನಿಮಿಷದ ಅವಕಾಶ ಉಂಟು ಅಂತಿರುವಾಗ ರಂಗತಂತ್ರವನ್ನು ಬಳಸಿಕೊಂಡು ಘಟೋದ್ಗಜನಿಗಿದ್ದ ಪದ್ಯವನ್ನು ಅಲ್ಲೇ ಕತ್ತರಿಸಿ ಬಳಸಿದಂತಹ ಒಂದು ನಿರ್ದೇಶನ ಕೌಶಲ್ಯ ಗಮನಿಸಬೇಕಾದದ್ದು. ಪ್ರಾಯಶಃ ಕಲಿತಾ ಇರುವಂತಹ ಮಕ್ಕಳು ಈ ರಂಗಸೂತ್ರವನ್ನು ಅಲ್ಲಲ್ಲಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ಆಡುತ್ತಾ 2 ಪ್ರಶ್ನೆಗಳನ್ನು ಕೇಳ್ತೇನೆ. ಮೊದಲನೆಯ ಪ್ರಶ್ನೆ, ದ್ವಾಪರ ಯುಗದ ಕೊನೆಯ ಕಾಲದಲ್ಲಿ ನಡೀತಾ ಇರುವಂತಹ ಕತೆ, ಅಂದರೆ ಸಂಕ್ರಮಣ ಕಾಲ, ದ್ವಾಪರ ಮುಗಿದು ಕಲಿ ಪ್ರವೇಶವಾಗುತ್ತಾ ಇರುವ ಕಾಲದಲ್ಲಿ ಕುರುಪಾಂಡವರ ಸಂಗ್ರಾಮ ಆಗ್ತದೆ, ಕುರುಕ್ಷೇತ್ರ ಯುದ್ಧ ಆಗುತ್ತದೆ. ಅದಕ್ಕಿಂತ ಒಂದು 50-60 ವರ್ಷಗಳ ಹಿಂದೆ, ಅಥವಾ ನಾವು ಒಂದು 80 ವರ್ಷಗಳ ಪ್ರಾಯ ಭೀಮನಿಗೆ ಅಂತ ತೆಗೆದುಕೊಂಡ್ರು, ಅದಕ್ಕಿಂತ ಒಂದು 70 ವರ್ಷದ ಹಿಂದೆ ನಡೆದಂತಹ ಕತೆ, ಘಟೋದ್ಗಜನ ಹುಟ್ಟು ಇತ್ಯಾದಿಗಳು. ಆ ನೆಲೆಯಿಂದ ಯೋಚಿಸಿದರೆ ಆ ಹೊತ್ತಿನಲ್ಲಿ ರಾಜಸೂಯ ನಡೆದದ್ದು ಇಂದ್ರಪ್ರಸ್ಥದಲ್ಲಿ. ಅಲ್ಲಿಂದ ಕಪ್ಪ ಕಾಣಿಕೆಗಾಗಿ ಸಹದೇವನ ಸೂಚನೆಯಂತೆ ಘಟೋದ್ಗಜ ಲಂಕಾದ್ವೀಪದವರೆಗೆ ಹೋಗಿ ಕಪ್ಪವನ್ನು ಸಂಗ್ರಹಿಸಿ ಬರ್ತಾನೆ. ಇದು ಕಥಾವಸ್ತು. ಆ ಕಾಲದಲ್ಲಿ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದವನು ವಿಭೀಷಣ. ಅದರಿಂದ ಒಂದು ಪ್ರಶ್ನೆ, ರಾಮಾಯಣದಲ್ಲಿ ರಾವಣನ ಸಹೋದರನಾದಂತಹ ವಿಭೀಷಣ ದ್ವಾಪರಾಂತ್ಯದ ಕಾಲದಲ್ಲಿ ಪಾಂಡು ಚಕ್ರವರ್ತಿಗಳ ಕಾಲದಲ್ಲಿಯೂ ಲಂಕೆಯ ಆಡಳಿತವನ್ನು ನಡೆಸ್ತಾ ಇದ್ದ. ಇದು ಹೇಗೆ ಅನ್ನೋದರ ಔಚಿತ್ಯದ ಬಗ್ಗೆ ಒಂದು ವಿವರಣೆ ಕೊಡಬಹುದಾ? ಅಂದರೆ ರಾವಣ, ಕುಂಭಕರ್ಣ ಅವರು ಈಗ ಬ್ರಾಹ್ಮಣ ಮತ್ತೆ ಕ್ಷತ್ರಿಯ 2 ರಾಕ್ಷಸ ಮಿಶ್ರ ಬೆಳೆಯವರು. ಆದರೆ ವಿಭೀಷಣ ರಾಮನ ಯುದ್ಧ ಬಂದಾಗ ಅವನು ಶರಣಾಗ್ತಾನೆ, ವೈಷ್ಣವನಾಗ್ಲಿಕ್ಕೆ ಪ್ರಯತ್ನಿಸಿ ಅವನು ರಾಮನ ಪಡೆಯನ್ನು ಸೇರ್ತಾನೆ. ಆದರೆ ಕುಂಭಕರ್ಣ ಹಾಗೂ ರಾವಣರಾದಿಗಳಿಗೆ ಎಷ್ಟು ಹೇಳಿದ್ರು ಅವರು ಅಂದರೆ ಅಸುರಿ ಪ್ರವೃತ್ತಿಯನ್ನ ಮುಂದುವರಿಸ್ತಾರೆ. ಹಾಗಾಗಿ ತನ್ನ ಯುದ್ಧದ ಸಂದರ್ಭದಲ್ಲಿ ರಾವಣ ಹಾಗೂ ಕುಂಭಕರ್ಣರ ಎಲ್ಲ ನ್ಯೂನ್ಯತೆಗಳನ್ನು ರಾಮನಿಗೆ ಹೇಳುವಲ್ಲಿ ವಿಭೀಷಣ ಸಹಾಯ ಮಾಡ್ತಾನೆ. ಎಷ್ಟರವರೆಗೆ ಅಂತ ಹೇಳಿದ್ರೆ, ತನ್ನ ಮಗ ತರಣಿಸೇನ ಸಾಯುತ್ತಾನೆ ಅಂತ ಗೊತ್ತಿದ್ರು ಸಹ ವಿಭೀಷಣ ಅದನ್ನ ಹೇಳುವುದಿಲ್ಲ ರಾಮನಿಗೆ, ಯಾಕಂದ್ರೆ ತನ್ನ ಸ್ವಾರ್ಥವನ್ನ ತೋರಿಸ್ಬೇಕಾಗ್ತದೆ ಅಂತ. ಹಾಗಾಗಿ ಅವನು ತನ್ನ ಒಳಿತಿಗಾಗಿ, ರಾಮನ ಶ್ರೇಯಸ್ಸಿಗಾಗಿ ದುಡಿತಾನೆ. ಹಾಗಾಗಿ ರಾಮನಿತ್ತವರ ಯುಗಾಂತ್ಯದವರೆಗೂ ಅಥವಾ ನೀನು ರಾಮನಾಮವನ್ನು ಉಚ್ಚರಿಸಬೇಕು ಎನ್ನುವುದು ವಿಭೀಷಣನ ಮನದಿಚ್ಛೆ. ಅದನ್ನು ಪೂರೈಸಲು ಸುಗ ರಾಮನೇ ವಿಭೀಷಣನಿಗೆ ಆ ವರವನ್ನು ಕೊಟ್ಟಿರಬಹುದು. ಅಂದ್ರೆ ಅವನು ಚಿರಂಜೀವಿ ಆಗಲಿ, ಚಿರಂಜೀವಿಗಳ ಸಾಲಲ್ಲಿ ಸೇರು ಅಂತ ಹೇಳಿ ಕೊಟ್ಟಿರಬಹುದು ಅಂತ ನನ್ನ ಅನಿಸಿಕೆ. ಪ್ರಾಮಾಣಿಕವಾದ ಉತ್ತರ ಕೊಡುವ ಪ್ರಯತ್ನಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಜವಾಗಿ ರಾಮ ವರ ಕೊಟ್ಟದ್ದೇನಲ್ಲ, ತಪಸ್ಸಿನಿಂದ ಬ್ರಹ್ಮನ ಕುರಿತಾಗಿ ರಾವಣ ಮತ್ತು ವಿಭೀಷಣ ಇಬ್ಬರು ಒಟ್ಟೇ ತಪಸ್ಸನ್ನು ಮಾಡುತ್ತಾರೆ. ಚಿರಂಜೀವನಾಗಬೇಕು ಅಂತ ಪ್ರಯತ್ನಿಸಿದ ರಾವಣನಿಗೆ ಸಾವನ್ನು ಬ್ರಹ್ಮ ಕೊಡ್ತಾ ಧರ್ಮದಲ್ಲಿ ಮತಿಸ್ಥಿತವಾಗಿರಬೇಕು ಅಂತ ವರವನ್ನು ಕೇಳ್ತಾನೆ ವಿಭೀಷಣ. ಪರಮಾಪದ್ಗತಸ್ಯಾತಿ ಧರ್ಮೇಮೇ ಮತಿರ್ಮಮ ಅನ್ನುವಂಥ ವರವನ್ನು ಕೇಳ್ತಾನೆ. ಆ ವರಕ್ಕೆ ಮೆಚ್ಚಿದಂತಹ ಬ್ರಹ್ಮ ಅವನಿಗೆ ಚಿರಂಜೀವತ್ವವನ್ನು ದಯಪಾಲಿಸ್ತಾನೆ. ಅದರಿಂದ ಅವನು ಚಿರಂಜೀವಿ ಆದದ್ರಿಂದ ದ್ವಾಪರಾಂತ್ಯದಲ್ಲಿಯೂ ಕೂಡ ಲಂಕೆಯಲ್ಲಿ ಆಡಳಿತ ಸೂತ್ರವನ್ನು ಹಿಡಿದಿರುತ್ತಾನೆ. ಇದು ಒಂದು. ಎರಡನೆಯ ಪ್ರಶ್ನೆ, ನಿಮ್ಮ ಗಂಡುಗಲಿ ಘಟೋದ್ಗಜ ಅನ್ನೋದು ಪ್ರಸಂಗದ ಶೀರ್ಷಿಕೆ. ಇಡೀ ಘಟೋದ್ಗಜನ ಜೀವನ ಚಿತ್ರಣವನ್ನು, ಪ್ರಾಯಶಃ ಅವನ ಬಾಲ್ಯವನ್ನೊಂದನ್ನು ಉಳಿದು, ಬಾಲ್ಯ ಲೀಲೆಗಳು ಕೂಡ ಗಂಡುಗಲಿ ಘಟೋದ್ಗಜದಲ್ಲಿ ಇದೆ. ನೀವು ಸಮಯಕ್ಕೆ ಹೊಂದಿಸುವುದಕ್ಕೆ ಬೇಕಾಗಿ 1 ಗಂಟೆಗೆ ಬೇಕಾಗಿ ಇದನ್ನು ವ್ಯವಸ್ಥಿತವಾಗಿ ಪ್ರದರ್ಶನ ಮಾಡಿದ್ದೀರಿ. ನನ್ನ ಪ್ರಶ್ನೆ ಏನು ಅಂದರೆ, ಗಂಡುಗಲಿ ಘಟೋದ್ಗಜನಾಗಿ ಚಿತ್ರಿಸಿದ್ದು, ಘಟೋದ್ಗಜ ಒಬ್ಬ ಅಸುರ, ಒಬ್ಬ ರಾಕ್ಷಸ, ಹಿಡಿಂಬೆಯ ಮಗನಾಗಿದ್ದಾನೆ, ಹಿಡಿಂಬಾಸುರನ ತಂಗಿಯ ಮಗನಾಗಿದ್ದಾನೆ.
ಅಕ್ಷರಶಃ ಅವನ ರಕ್ತದಲ್ಲಿರುವಂಥದ್ದು ದಾನವ ಗುಣ, ಭೀಮನ ಅಂಶ ಸೇರಿಕೊಂಡದ್ರಿಂದ ಅವನು ಸಜ್ಜನನಾದ ಅನ್ನೋದು ನಾವು ಕೊಡಬಹುದಾದ ಒಂದು ವ್ಯಾಖ್ಯಾನ. ಇಡೀ ಗಂಡುಗಲಿ ಘಟೋತ್ಕಚ ಒಬ್ಬ ಅಸುರನಾಗಿ ಪಾಂಡವ ಪಕ್ಷವನ್ನು ಸೇರಿ ಧರ್ಮ ಕಾರ್ಯಕ್ಕಾಗಿ ಪ್ರಾಣವನ್ನು ಅರ್ಪಿಸ್ತಾನೆ. ವೈಜಯಂತಾಸ್ತ್ರ ಒಂದು ಅಲ್ಲದೆ ಹೋದರೆ ಕರ್ಣನಿಂದ ಘಟೋತ್ಕಚನಿಗೆ ಸಾವೇ ಇರಲಿಲ್ಲ. ರಾತ್ರಿ ಯುದ್ಧದಲ್ಲಿ ಅವನ ಅಸುನೀಗುತ್ತಾನೆ. ಇಡೀ ಸಮಗ್ರ ಪ್ರಸಂಗದ ಆಶಯದಂತೆ ಗಂಡುಗಲಿ ಘಟೋತ್ಕಚನನ್ನ ಈ ಕಾಲದಲ್ಲಿ ಈ ಯಕ್ಷಗಾನವನ್ನು ನೋಡುವಂತಹ ಬೆಳೆಯುತ್ತಾ ಇರುವ ಮಕ್ಕಳಿಗೆ ಅಥವಾ ಯುವಕರಿಗೆ ಘಟೋತ್ಕಚನನ್ನೊಂದು ರೋಲ್ ಮಾಡೆಲ್ ಆಗಿ ನಾವು ಇಟ್ಟುಕೊಳ್ಬೇಕು ಅಂತಾದ್ರೆ ಯಾವ ಆದರ್ಶಗಳಿಗೆ ಅವನನ್ನು ಇಟ್ಟುಕೊಳ್ಬೇಕು? ಅಂದ್ರೆ ಕುಲವದ್ಯಾವುದು ಶುದ್ಧ ಪ್ರೇಮಕ್ಕೆ ಅಂತ ಅದು ಕವಿ ಆಶಯ ಪದ್ಯ, ಅದು ಮೊದಲಲ್ಲಿತ್ತು ಆಕ್ಚುಲಿ ಕೃತಿಯಲ್ಲಿ, ಆದ್ರೆ ನಾವು ಅದನ್ನ ಅಂತ್ಯದಲ್ಲಿ ಬೆಳೆಸಿದ್ದೇವೆ. ಅಂದ್ರೆ ಒಂದು ಕಲೆ ಅನ್ನೋದು ಕೇವಲ ಮನೋರಂಜನೆಗಾಗಿ ಅಲ್ಲ, ಅದರಿಂದ ನಾವು ಏನಾದ್ರೂ ಒಂದು ಸಾರಾಂಶವನ್ನ ಜನತೆಗೆ ಕೊಡಬೇಕು. ಆ ದೃಷ್ಟಿಯಿಂದ ಎಲ್ಲಾ ಘಟೋತ್ಕಚನ ಎಲ್ಲಾ ಚಿತ್ರಣವನ್ನು ನಾವು ತೋರಿಸಿ ಕೊನೆಯಲ್ಲಿ ಶುದ್ಧ ಕುಲವದ್ಯಾವುದು ಶುದ್ಧ ಪ್ರೇಮಕ್ಕೆ ಅಂತ ಆ ಪದ್ಯವನ್ನು ನಾವು ಸಂಯೋಜಿಸಿದ್ದು. ಅಂದ್ರೆ ಈಗ ಕುಲ ಮತ್ತೆ ನಮ್ಮ ಜನ್ಮಕ್ಕೆ ಕಾರಣವಾದದ್ದು ಯಾವತ್ತೂ ಅಂದ್ರೆ ಅದು ಇಂಪಾರ್ಟೆಂಟ್ ಆಗಿರುವುದಿಲ್ಲ. ನಾವು ಕುಲ ಯಾವುದೇ ಇದ್ರೂ ಶುದ್ಧ ಪ್ರೇಮಕ್ಕಾಗಿ, ತ್ಯಾಗಕ್ಕಾಗಿ, ಸಾಹಸ ಧೈರ್ಯದಿಂದ ನಿಸ್ವಾರ್ಥವಾಗಿ ನಾವು ಯಾವುದನ್ನ ಪ್ರಯತ್ನಿಸ್ತೇವೆ ಆವಾಗ ಯುದ್ಧ ಭೂಮಿಯಲ್ಲಿ ಮರಣಿಸಿದವರಿಗೆ ಸುರ ಪಂಕ್ತಿಯಲ್ಲಿ ಸ್ಥಾನ ದೊರೆಯುತ್ತದೆ. ಹಾಗೆಯೇ ಗಂಡುಗಲಿ ಘಟೋತ್ಕಚ ಅವನು ಹೇಗೆ ಆದ ಅಂತ ಹೇಳಿ ಬಾಲ್ಯದಿಂದಲೇ ಘಟೋತ್ಕಚ ಭೀಮ ಪಾಂಡವರಲ್ಲಿ ವಿದ್ಯೆಯನ್ನು ಕಲಿತಾನೆ. ಆದ್ಮೇಲೆ ಕೃಷ್ಣನಲ್ಲಿ ಕಲಿತಾನೆ. ಧರ್ಮಜನಿಂದ ಧರ್ಮಸೂಕ್ತಿಯನ್ನು, ಭೀಮಸೇನಿಂದ ಗದಾಯುದ್ಧವನ್ನು, ನಕುಲ ಸಹದೇವರಿಂದ ರಥ ವಿದ್ಯೆಯನ್ನು ಹಾಗೂ ಕೃಷ್ಣನಿಂದ ವ್ಯೂಹ ಭೇದನವನ್ನು, ಅರ್ಜುನನಿಂದ ಬಿಲ್ಲು ವಿದ್ಯೆಯನ್ನು ಕಲಿತಾನೆ. ಹಾಗೆ ಅವನು ಮುಂದುವರೆದು ಹೋದಾಗ ಅವನ ಶಕ್ತಿ ಸಾಮರ್ಥ್ಯ ಎನ್ನುವುದು ಪಾಂಡವರ ಗೆಲುವಿಗಾಗಿ ನಿಶ್ಚಯವಾಗಿರ್ತದೆ. ಗಂಧಮಾದನ ಪರ್ವತದಲ್ಲಿ ದ್ರೌಪದಿ ಬಿದ್ದಾಗ ಅವಳನ್ನು ಎತ್ತಿ ಸಾಗಿಸುವುದಕ್ಕೋ ಅಥವಾ ಕನಕಾಂಗಿ ಕಲ್ಯಾಣವನ್ನು ಪೂರ್ಣಗೊಳಿಸುವುದಕ್ಕೋ ಅದಕ್ಕೆಲ್ಲ ಘಟೋತ್ಕಚನ ಸಹಾಯ ಅವರ್ಣನೀಯ, ಇದು ಕೃತಿಯಲ್ಲುಂಟು. ಹಾಗೆ ಮತ್ತೆ ಮುಂದುವರೆದು ಬಂದಾಗ ಅವನು ಅಷ್ಟಸಿದ್ಧಿಯನ್ನು ಬಲ್ಲವನಾಗಿರ್ತಾನೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಇಷಿತ್ವ, ವಶಿತ್ವ ಎನ್ನುವುದಾಗಿ ಅಶ್ವತ್ಥಾಮನನ್ನ ಸೋಲಿಸ್ತಾನೆ. ಆಲಂಬಲನನ್ನ ಗೆಲ್ತಾನೆ. ಎಷ್ಟು ಅಂದ್ರೆ ಅವನು ಎಷ್ಟು ಸಹಾಯ ಮಾಡಿದಾನೆ ಅಂದ್ರೆ ವೈಜಂತ್ಯಾಸ್ತ್ರದ ಪ್ರಯೋಗದಿಂದ ಘಟೋತ್ಕಚ ಸಾಯುವ ಸಂದರ್ಭದಲ್ಲೂ ಕೂಡ ತನ್ನ ಗರಿಮಾ ವಿದ್ಯೆಯಿಂದ ಬೃಹತ್ತಾಗಿ ಬೆಳೆದು ಕೌರವರ ಸೇನೆಯಲ್ಲಿರುವ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಅವನು ನಾಶಗೊಂಡೇ ಸಾಯ್ತಾನೆ. ಅಂದ್ರೆ ಸಾಯುವ ಕಾಲದಲ್ಲೂ ಧರ್ಮದ ಉಳಿವಿಗಾಗಿ ಅರ್ಥಾತ್ ಪಾಂಡವರ ಪಕ್ಷಕ್ಕಾಗಿ ತನ್ನ ತ್ಯಾಗವನ್ನು ಮುಡಿಪಾಗಿಡುತ್ತಾನೆ, ತನ್ನ ಪ್ರಾಣವನ್ನೇ ಮುಡಿಪಾಗಿಡುತ್ತಾನೆ. ಈ ನಿಟ್ಟಿನಲ್ಲಿ ನಾವು ಒಂದು ಧರ್ಮದ ಪಕ್ಷಪಾತಿಯಾಗಿ ಇರುವಾಗ ನಮ್ಮ ಪ್ರಾಣವನ್ನು ನಾವು ಲೆಕ್ಕಿಸದೆ ಹೇಗೆ ಧೈರ್ಯಯುತವಾಗಿ ಅದರ ಪಕ್ಷದಲ್ಲಿ ದುಡಿಬೇಕು, ಮತ್ತೆ ನಾವು ಹೇಗೆ ದೇಶ ಸೇವೆಯನ್ನು ಮಾಡಬೇಕು. ಅಫ್ಕೋರ್ಸ್ ದೇಶ ಸೇವೆಯನ್ನು ಉದಾಹರಣೆಗೆ ತಗೋಬಹುದು. ಅದರನ್ನ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ನೋಡುವಾಗ ಇದರ ಕುರಿತಾಗಿ ನಾನು ಘಟೋತ್ಕಚನಂತಾಗಬೇಕು. ಈಗ ಅವನು ಅಸುರಿ ಪ್ರವೃತ್ತಿ ಇದ್ದರೂ ಕೂಡ ತನ್ನ ಮಾನವೀಯ ಮೌಲ್ಯಗಳಿಂದ, ಪ್ರೀತಿ, ಪ್ರೇಮ, ಸಹನೆ, ಪರಾಕ್ರಮಗಳಿಂದ ತನ್ನಲ್ಲಿರುವ ಶಕ್ತಿಯನ್ನು ಸಂಪೂರ್ಣವಾಗಿ ಬೆಳೆಸಿಕೊಂಡು ಅದು ಧರ್ಮ ಕಾರ್ಯಕ್ಕಾಗಿ ಬೆಳೆಸಿಕೊಂಡು ಒಂದು ಉತ್ತಮವಾದ ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಮುಂದಾಗುತ್ತಾನೆ. ಹೀಗಾಗಿಯೇ ನಮ್ಮ ಕಥೆಯ ಶೀರ್ಷಿಕೆ ಗಂಡುಗಲಿ ಘಟೋತ್ಕಚ ಸಾರ್ಥಕ ಎಂದು ನಾನು ಭಾವಿಸುತ್ತೇನೆ. ಅಭಿನಂದನೆಗಳು. ಒಂದು ಇಡೀ ಸಮಗ್ರವಾದಂತಹ ಕಲ್ಪನೆಯನ್ನ ಒಂದು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದೀರಿ. ಬ್ರೇವ್ನೆಸ್, ಒಂದು ಶೌರ್ಯ, ಧರ್ಮಕ್ಕಾಗಿ ತನ್ನ ಪ್ರಾಣವನ್ನಾದರೂ ಬಲಿದಾನವಾಗಿ ಕೊಟ್ಟು ಧರ್ಮವನ್ನು ರಕ್ಷಿಸಬೇಕು. ಗೀತೆಯಲ್ಲಿ ಕೃಷ್ಣ ಹೇಳಿದ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋದಕ್ಕೆ ಒಂದು ಘಟೋತ್ಕಚನ ಜೀವನ ವ್ಯಾಖ್ಯಾನವನ್ನು ಮಾಡಿದ್ದೀರಿ. ಅಷ್ಟೇ ಸೂಕ್ತವಾಗಿ ಕೊನೆಗೆ ಮಂಗಳದಲ್ಲಿ ಮಾಡುವಾಗ ಕವಿಯ ಆಶಯ ಪದ್ಯವನ್ನ ಎಲ್ಲಿ ನೋಡಿದರಲ್ಲಿ ಮಳೆಯುವ ಕುಲ್ಲ ಸಂಸ್ಕೃತಿಗಳನ್ನ, ಕುಲ್ಯ ಪ್ರಕೃತಿಗಳನ್ನ ಕಳೆಯುವುದಕ್ಕಾಗಿ ಕೃಷ್ಣನೇ ಅವತರಣವನ್ನು ಮಾಡುತ್ತಾನೆ. ಅದಕ್ಕೆ ಕೈಕರಣವಾಗಿ ಘಟೋತ್ಕಚ ವಿನಿಯೋಗವಾದ ಅನ್ನುವಂಥ ಧರ್ಮ ಸೂಕ್ಷ್ಮವನ್ನು ಕಥೆಯಲ್ಲೂ ತೋರಿಸಿದ್ದೀರಿ. ಆಶಯವನ್ನು ತುಂಬಾ ಚೆನ್ನಾಗಿ ವಿವರಿಸಿದ್ದೀರಿ. ಅಭಿನಂದನೆಗಳು. ಒಳ್ಳೆಯದಾಗಲಿ.